ಉಡುಪಿ ಕೃಷ್ಣನಿಗೆ ಚಂದದ ಚಿನ್ನದ ರಥ ಸಮರ್ಪಣೆಯಾಗುತ್ತಿದೆ. ಪರ್ಯಾಯ ಪುತ್ತಿಗೆ ಶ್ರೀಗಳು ತಮ್ಮ ಸನ್ಯಾಸ ಜೀವನದ 50 ವರ್ಷ ಪೂರ್ಣಗೊಂಡ ಕಾರಣಕ್ಕೆ ಇಷ್ಟ ದೇವರಾದ ಕಡೆಗೋಲು ಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಅರ್ಪಿಸುತ್ತಿದ್ದಾರೆ. ಈ ರಥ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಉಡುಪಿಯ ಕಡಗೋಲು ಕೃಷ್ಣದೇವರನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ. ಅದೇ ರೀತಿ ಉತ್ಸವ ಬ್ರಹ್ಮ ಅಂತಲೂ ಬಣ್ಣಿಸಲಾಗುತ್ತದೆ. ಪ್ರತಿದಿನ ಕೃಷ್ಣದೇವರಿಗೆ ಉತ್ಸವ ನಡೆಯುವುದು ಬೇರೆ ಯಾವ ಕ್ಷೇತ್ರದಲ್ಲೂ ಕಾಣಸಿಗದ ಅಪರೂಪದ ಪ್ರತೀತಿ. ಪರ್ಯಾಯ ಪುತ್ತಿಗೆ ಮಠಾಧೀಶರು ಇದೀಗ ಪಾರ್ಥಸಾರಥಿ ಸುವರ್ಣ ರಥವನ್ನು ಕೃಷ್ಣನಿಗೆ ಅರ್ಪಿಸಲಿದ್ದಾರೆ. ತಾನು ಸನ್ಯಾಸಿಯಾಗಿ 50 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಸುಂದರ ರಥವನ್ನು ನಿರ್ಮಿಸಿ ಕೃಷ್ಣ ದೇವರಿಗೆ ಅರ್ಪಿಸುತ್ತಿದ್ದಾರೆ. ಉಡುಪಿ ಕೃಷ್ಣ ಮಠದ ಪೂಜಾ ಪರಂಪರೆಯಲ್ಲಿ ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ಉಡುಪಿಯಲ್ಲಿ ಕೃಷ್ಣ ಗೀತಾಚಾರ್ಯನಾಗಿ ಕಂಗೊಳಿಸ್ತಾ ಇದ್ದಾನೆ. ಆ ಗೀತಾಚಾರ್ಯನಿಗೆ ಒಂದು ಪಾರ್ಥಸಾರಥಿ ಸುವರ್ಣ ರಥ ಇದ್ದರೆ ಆವಾಗ ಕೃಷ್ಣನಿಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ ಈ ಒಂದು ಸುವರ್ಣ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸುವರ್ಣ ಅಂದರೆ ಬಂಗಾರ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಸುವರ್ಣ ಅಂದರೆ ಒಳ್ಳೆಯ ಪದಗಳು ಅಂತೇಳಿ ಅರ್ಥ. ಅಂದರೆ ಭಗವದ್ಗೀತೆಯ ರಥ. ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದ್ರು ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತು ಉಡುಪಿಯ ಸ್ಟೈಲ್ನದ್ದು. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂಥ ರಥೋತ್ಸವ ಮತ್ತು ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಇದರ ಜೊತೆಗೆ ಇನ್ನೊಂದು ಉದ್ದೇಶ, ನಾವು ಸ್ವಾಮಿಗಳಾಗಿ 50 ವರ್ಷ ಮುಗಿದಿದೆ. ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ. ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ ಸುವರ್ಣೋತ್ಸವ ಅಂತ ಹೇಳಿ ಕೃಷ್ಣನಿಗೆ ಈ ಸುವರ್ಣ ರಥೋತ್ಸವವನ್ನು ನಮ್ಮ 50ನೇ ವರ್ಷದ ನೆನಪಿಗಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. 50 ವರ್ಷಗಳ ಜೀವನ ಯಾತ್ರೆಯನ್ನು ನಡೆಸಿಕೊಟ್ಟಂತಹ ಕೃಷ್ಣನಿಗೆ ಒಂದು ರಥಯಾತ್ರೆ, ಒಂದು ರಥವನ್ನು ನಾವು ಕೊಟ್ಟರೆ ಆವಾಗ ಅದು ಅನ್ವರ್ಥಕ ಎಂಬ ದೃಷ್ಟಿಯಲ್ಲಿ ಸುವರ್ಣ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮಳೆಗಾಲದ ಕೆಲವು ದಿನಗಳನ್ನು ಹೊರತುಪಡಿಸಿ ಪ್ರತಿದಿನವೂ ಉಡುಪಿ ಕೃಷ್ಣನಿಗೆ ರಥೋತ್ಸವ ನಡೆಸಲಾಗುತ್ತದೆ. ಈಗಾಗಲೇ 7 ರಥಗಳು ಕೃಷ್ಣನ ಸೇವೆಗೆ ಬಳಕೆಯಾಗುತ್ತಿದ್ದು ಇದು 8ನೇ ರಥವಾಗಿದೆ. ಶ್ರೀಕೃಷ್ಣ ಅರ್ಜುನನಿಗೆ ನಾನು ದೇವರು ಅಂತೇಳಿ ತೋರಿಸೋದಕ್ಕೋಸ್ಕರ ಏನು ವಿಶ್ವರೂಪ ಅಂತ ತೋರಿಸಿದ್ದಾನೆ ಅದೇ ಚಿತ್ರಣವನ್ನು ಇಲ್ಲಿ ಅವರ ಸುಂದರವಾಗಿರ್ತಕ್ಕಂಥ ಚಿತ್ರಕಲೆಯ ಮೂಲಕ ಅದನ್ನು ಇಲ್ಲಿ ಮೂಡಿಸಲಾಗಿದೆ. ಅದನ್ನು ನೀವು ಈ ರಥದಲ್ಲಿ ಕಾಣ್ಬೋದು. ಮತ್ತು ಜೊತೆಗೆ 4 ರಥಗಳು, 4 ಕುದುರೆಗಳು ಅದು ಕೂಡ ಅರ್ಜುನ ರಥಕ್ಕೆ 4 ಕುದುರೆಗಳನ್ನು ಇಲ್ಲಿನ ಮಾಡಲಾಗಿದೆ. ಹಾಗೆ ಅರ್ಜುನನ್ನು ಕೂಡ ಇಲ್ಲಿ ಬಿಂಬಿಸಲಿಕ್ಕಾಗಿದೆ. ವೈಶಿಷ್ಟ್ಯ ಏನು ಹೇಳಿದರೆ, ಮಳೆಗಾಲದಲ್ಲಿ ಈಗ ಉತ್ಸವಾದಿಗಳು ಬಂದಾಗ ಮಳೆ ಬರ್ತದೆ, ಸಿಕ್ಕಾಪಟ್ಟೆ ಮಳೆ ಬರ್ತಕ್ಕಂಥ ಜಾಗ ಇದು ಉಡುಪಿ. ಆಗ ಉತ್ಸವಕ್ಕೆ ಅನಾನುಕೂಲ ಆಗುವುದನ್ನು ನಾವು ಸುಮಾರು ಕಡೆ ಕಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಉತ್ಸವ ನಿಲ್ಲಬಾರ್ದು. ಹಾಗಾದರೆ ಪಾರ್ಥಸಾರಥಿ ರಥದ ಮೂಲಕ ಉತ್ಸವ ಮಾಡೋಣ ಅಂತೇಳಿ ಭಕ್ತರು ಹಾಗೆ ನಾವು ತಿಳಿಸಿ ಆ ರೀತಿಯಾದ ಉತ್ಸವವನ್ನು ಕೂಡ ಒಳಗಡೆ ಮಾಡಲಿಕ್ಕೆ ಆಗುತ್ತೆ. ಮತ್ತು ಜಾಗ ಕೂಡ ಕಡಿಮೆ ಬೇಕಾಗುತ್ತೆ, ಹೇಳ್ಕೊಳ್ಳಿಕ್ಕೆ ಕೂಡ ಜನ ಜಾಸ್ತಿ ಬೇಕಾಗಿಲ್ಲ. ಮಠದ ಹೊರಭಾಗದ ರಥಬೀದಿಯಲ್ಲಿ ಎಳೆಯುವುದಕ್ಕೆ ಬದಲಾಗಿ ಕೃಷ್ಣ ಮಠದ ಗರ್ಭಗುಡಿಯ ಸುತ್ತಲೂ ಇರುವ ಪೌಳಿಯಲ್ಲಿ ಎಳೆಯಲಾಗುತ್ತದೆ. ಭಕ್ತರಿಗೆ ಹರಕೆ ಸಲ್ಲಿಸಲು ಈ ಮೂಲಕ ಹೊಸ ಅವಕಾಶ ದೊರಕಿದಂತಾಗಿದೆ. ಒಟ್ಟಿನಲ್ಲಿ ಉಡುಪಿ ಕೃಷ್ಣ ಇನ್ನಷ್ಟು ವೈಭವೋಪೇತವಾಗಿ ಕಂಗೊಳಿಸಲಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24/7 ಉಡುಪಿ.